ನಡೆಯುವಂಥ ಪಂದ್ಯಾಟಕ್ಕೆ ಟ್ರೋಫಿಗಳನ್ನು ಸ್ಪಾನ್ಸರ್ ಮಾಡಿದಂತಹ ನಮ್ಮ ಹಿರಿಯ ವಿದ್ಯಾರ್ಥಿ 90-95ನೇ ಬ್ಯಾಚಿನ PP ಜಾನ್, ಸ್ಟಾರ್ ಎಂಟರ್ಪ್ರೈಸಸ್ ನೆಲ್ಯಾಡಿ ಇವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ನಮ್ಮ ಸಂಚಾಲಕರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಮತ್ತು ಮೆಡಲನ್ನು ಮಕ್ಕಳಿಗೆ ಉದಾರ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳು. ದಯವಿಟ್ಟು PP ಜಾನ್ ಮುಂದೆ ಬಂದು ನಮ್ಮ ಸಂಚಾಲಕರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಎಲಿಯರ್ ಪದವು ಹಾಗೂ ಭಗವತಿ ಸಂಕೋಲಿಗೆ ತಯಾರಾಗಿ ನಿಲ್ಲುವುದು. ಜಾಯ್ಲೆಂಡ್ ಕೊಲ್ಯದ ಕ್ಯಾಪ್ಟನ್ ಸಂದೀಪ್ ಸರ್, ಕ್ಯಾಪ್ಟನ್ ಅನ್ನು ಕಳಿಸಿ. ಭಾರತಿ ಆಂಗ್ಲ ಮಾಧ್ಯಮ ಉಳ್ಳಾಲ, ಫಲ ಆಂಗ್ಲ ಮಾಧ್ಯಮ ಶಾಲೆ ತಲಪಾಡಿ, ಸೈಂಟ್ ಮೇರೀಸ್ ಪ್ರೌಢಶಾಲೆ ಪಳ್ನೀರ್, ಸೈಂಟ್ ಜೋಸೆಫ್ ಪ್ರೌಢಶಾಲೆ ಕುಲ್ಶೇಖರ, ಸರ್ಕಾರಿ ಪ್ರೌಢಶಾಲೆ ನಾಲ್ಯಪದವು, ಮರ್ಕಜ್ ಹಿದಾಯ ಆಂಗ್ಲ ಮಾಧ್ಯಮ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲ ಸೋಮೇಶ್ವರ, BM ಪ್ರೌಢಶಾಲೆ ಉಳ್ಳಾಲ, ಇಸ್ಲಾಯಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಎಲಿಯರ್ ಪದವು, ರೆಹಮಾನಿಯಾ ಆಂಗ್ಲ ಮಾಧ್ಯಮ ಉಚ್ಚಿಲ, ಸೆಬೆಸ್ಟಿನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು, ಫಲ ಕನ್ನಡ ಮಾಧ್ಯಮ ತಲಪಾಡಿ, ಪದವ ಪ್ರೌಢಶಾಲೆ ನಂತೂರ್, ಹಜರತ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಳ್ಳಾಲ. ಈ ಶಾಲೆಗಳ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಸಾಲಾಗಿ ನಿಲ್ಲಬೇಕಂತೇಳಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು BM ಪ್ರೌಢಶಾಲೆ ಉಳ್ಳಾಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಮಂಗಳೂರು ತಾಲೂಕು ದಕ್ಷಿಣ ವಲಯದ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ 2 ದಿನಗಳ ಫುಟ್ಬಾಲ್ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಆತ್ಮೀಯ ಸ್ವಾಗತಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು BM ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ ರೆವರೆಂಡ್ SS ಆಲಿನ್ಸ್ ಸರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ HR ಈಶ್ವರ್ ಸರ್ ಅವರು ಬಂದಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರಾಗಿರುವ ಶ್ರೀಮತಿ ಲಿಲಿ ಪಾಯ್ಸ್ ಮೇಡಮ್ ಇದ್ದಾರೆ. ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ರವಿಶಂಕರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಹಾಗೆಯೇ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಮೋಹನ್ ಶೆರ್ಲಾಲ್ ಸರ್ ನಮ್ಮೊಟ್ಟಿಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವ DM ಅಸ್ಲಂ ಸರ್ ಮತ್ತು ಕಾರ್ಯದರ್ಶಿಯಾಗಿರುವ ಮೊಹಮ್ಮದ್ ಹುಸೇನ್ ಕೂಡ ಜೊತೆ ಸೇರಲಿದ್ದಾರೆ. ಹಾಗೆಯೇ ನೋಡಲ್ ಅಧಿಕಾರಿಗಳಾಗಿರುವ ಪ್ರಮೋದ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ BM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯವಂತಿ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ BM
ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ, ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನು ಸಾಧಿಸಲಾಗದು, ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಗೆದ್ದರೆ ಸಂತೋಷ, ಸೋತರೆ ಅನುಭವ ಎಂಬ ಮಾತು ಕ್ರೀಡೆಗೆ ಹೇಳಿ ಮಾಡಿಸಿದಂತಿದೆ. ಗೆದ್ದರೆ ಸಂತೋಷವನ್ನು ಸಂಭ್ರಮಿಸುವ, ಸೋತರೆ ಅನುಭವವನ್ನು ಸಂಭ್ರಮಿಸುವ ಕ್ರೀಡಾ ಮನೋಭಾವ ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಲ್ಲಿ ಹರಡಬೇಕು. ಇಂತಹ ಮನೋಭೂಮಿಕೆಯನ್ನು ಹರಡಿಸುವ ಕಾಯಕಕ್ಕೆ ಸೃಷ್ಟಿಕರ್ತನ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈಗ ಪ್ರಾರ್ಥನೆ ಬಿಎಂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ. ಅನುಪಮ ಚೇತನ ಭಗವಂತ ನಿನಗಿದೂಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಅನುಪಮ ಚೇತನ ಭಗವಂತ ನಿನಗಿದೂಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಅರಳುವ ಕುಸುಮದ ಪರಿಮಳನಿ, ಬಾಣಲಿ ಚಂದ್ರಮಣಿ, ಕೋಗಿಲೆ ಕಂಠದ ಸುಸ್ವರನಿ, ಕಡಲಲ್ಲಿ ಅಲೆಗಳು ನೀ. ಅರಳುವ ಕುಸುಮದ ಪರಿಮಳನಿ, ಬಾಣಲಿ ಚಂದ್ರಮಣಿ, ಕೋಗಿಲೆ ಕಂಠದ ಸುಸ್ವರನಿ, ಕಡಲಲ್ಲಿ ಅಲೆಗಳು ನೀ. ಅನುಪಮ ಚೇತನ ಭಗವಂತ ನಿನಗಿದೂಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಜೀವವ ತುಂಬಿದ ನೀಯನಗೆ ನಿಶ್ಚಿತ ಆಧಾರ, ಸಾತ್ವಿಕ ಹಾದಿಯ ಈ ಜಗವ ಸಾಗಿಸುದಾತಾರ. ಜೀವವ ತುಂಬಿದ ನೀಯನಗೆ ನಿಶ್ಚಿತ ಆಧಾರ, ಸಾತ್ವಿಕ ಹಾದಿಯ ಈ ಜಗವ ಸಾಗಿಸುದಾತಾರ. ಅನುಪಮ ಚೇತನ ಭಗವಂತ ನಿನಗಿದೂಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಪ್ರಣಾಮ ಸಮರ್ಪಣೆ, ಪ್ರಣಾಮ ಸಮರ್ಪಣೆ. ಗೀತೆ ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮೈದಾನಲ್ಲಿ ಸೋತ ವ್ಯಕ್ತಿ ಮತ್ತೊಮ್ಮೆ ಗೆಲ್ಲಬಹುದು, ಆದರೆ ಆತ್ಮವಿಶ್ವಾಸ ಕಳ್ಕೊಂಡ ವ್ಯಕ್ತಿ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸವೇ ಗೆಲುವಿನ ಮೊದಲ ಮೆಟ್ಟಿಲು. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಆತ್ಮವಿಶ್ವಾಸವನ್ನು ಮೂಡಿಸಿ ನಿಮ್ಮನ್ನು ಪ್ರಶಂಸಿಸಲು ಬಂದಿರುವ ನಮ್ಮೆಲ್ಲ ಗಣ್ಯರನ್ನು ಪರಿಚಯಿಸಿ ಬಿಎಂ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯವಂತಿ ಸುವರ್ಣ ಅವರು ಸ್ವಾಗತವನ್ನು ಕೋರಲಿದ್ದಾರೆ. ಕರ್ನಾಟಕ ಸರ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಫುಟ್ಬಾಲ್ ಪಂದ್ಯಾಟ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೆ ಪ್ರೀತಿಯ ವಂದನೆಯನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಾಲಾ ಸಂಚಾಲಕರು ಆಗಿರುವಂತಹ ರೆವರೆಂಡ್ ಎಸ್ ಸಾಲಿನ್ಸ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಸುರೇಖ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಎಚ್ ಈಶ್ವರ್ ಸರ್, ತಮಗೆ ಬಿಎಂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಇವರಿಗೆ ಧನಲಕ್ಷ್ಮಿ ಟೀಚರ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಪಂದ್ಯಾಟಗಳಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿ ನಮ್ಮನ್ನ ಹುರಿದುಂಬಿಸುತ್ತಿರುವಂತಹ TPO ಸರ್ ಶ್ರೀಯುತ ರವಿಶಂಕರ್ ಸರ್, ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಇವರಿಗೆ ಪ್ರೇಮ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಯಾವುದೇ ಕಾರ್ಯಚಟುವಟಿಕೆ ನಮ್ಮಲ್ಲಿ ಆಗಬೇಕಾದ್ರೆ ನಮ್ಮನ್ನು ಪ್ರತಿ ಸಲ ಮೇಡಮ್ ಹೀಗಾಗಬೇಕು, ಇದು ಈ ರೀತಿ ಆಗಬೇಕು ಹೇಳಿ ನಮ್ಮನ್ನ ತಿದ್ದಿ ಸರಿಪಡಿಸಿ ಎಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಸರ್, ಕ್ಷೇತ್ರ ಸಮನ್ವಯ ಅಧಿಕಾರಿ, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಇವರಿಗೆ ಅನೀತಾ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಜಿಲ್ಲೆಯ ಹಾಗೂ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಲಿಲ್ಲಿ ಮೇಡಮ್ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸಂಸ್ಥೆಗೆ ಸಹಕರಿಸಿ ಇಂದಿನ ಊಟದ ವ್ಯವಸ್ಥೆಯನ್ನ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ವ್ಯವಸ್ಥೆ ಮಾಡಿಕೊಟ್ಟಂತ ಮೇಡಮ್ ತಮಗೂ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತಗಳು. ಇವರಿಗೆ ಚೇತನರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ನಮ್ಮ ಜೊತೆಗಿದ್ದುಕೊಂಡು ನಮಗೆಲ್ಲ ರೀತಿಯಲ್ಲಿ ಸಹಕರಿಸುವಂತ ವ್ಯಕ್ತಿ ಶ್ರೀಯುತ ಮೋಹನ್ ಶಿರ್ಲಾರ್ ಸರ್, ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಸಂಘದ. ಎಲ್ಲ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಊಟದ ವ್ಯವಸ್ಥೆಯಲ್ಲಿ ಇರ್ಬೋದು, ಇನ್ನಿತರ ವಿಚಾರಗಳಲ್ಲಿ ನಮಗೆ ಸಹಕರಿಸಿದ ಸರ್ ತಮಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಶೋಭಾ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮಂಗಳೂರಿನ ನೋಡಲಾಗಿರುವಂತಹ ಪ್ರಮೋದ್ ಸರ್ ತಮಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಯೋಗೀಶ್ ಸರ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅಕಾಡೆಮಿ ಇದರ ತರಬೇತುದಾರರಾದಂತ ಶ್ರೀಯುತ ಉಮೇಶ್ ಉಚಿಲ್ ಸರ್ ಇದ್ದಾರೆ. ಸರ್ ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಪ್ರಕಾಶ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯ ತರಬೇತುದಾರರಾದಂಥ ಫುಟ್ಬಾಲ್ ತರಬೇತುದಾರಂತ ಸಾಜಿದ್ ಸರ್ ಇದ್ದಾರೆ. ತಮಗೂ ಪ್ರೀತಿಯ ಸ್ವಾಗತಗಳು ಸರ್. ಇವರಿಗೆ ಸವಿಜಲಾಕ್ಷಿ ಮುಂದೆ ಬಂದು ಹೂ ನೀಡಬೇಕಾ ಕೇಳಿಕೊಳ್ತೇನೆ. ಶಶಿಪ್ರಭಾ ನಮ್ಮ ವಿದ್ಯಾರ್ಥಿ ರಾಜ್ಯ ಮಟ್ಟದ ಪ್ರಶಸ್ತಿದಾರ, ರಾಷ್ಟ್ರ ಮಟ್ಟದ ಉತ್ತಮ ಆಟಗಾರ, ನಮ್ಮ ಮಕ್ಕಳನ್ನ ತರಬೇತು ಮಾಡಿದವ. ದಯವಿಟ್ಟು ವೇದಿಕೆಗೆ ಬಂದು ಕೂತ್ಕೊಳ್ಬೇಕಾ ಕೇಳಿಕೊಳ್ತೇನೆ. ಆಜಾದ್ ಇವರಿಗೆ ನಮ್ಮ ಶರೀಫ್ ಮುಂದೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕಿ ಆಗಿರುವಂತಹ ಶ್ರೀಮತಿ ಜಾನೆಟ್ ಮಾರ್ಬನ್ ಟೀಚರ್ ಇದ್ದಾರೆ. ತಮಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಮೌರಿಸ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹೊಸಕುರಲ್ ಆಸಿಫರಿಗೆ, ಅನ್ಸಾರ್ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಎಲ್ಲ ನನ್ನ ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳಿಗೆ, ಎಲ್ಲ ನನ್ನ ದೈಹಿಕ ಶಿಕ್ಷಕರಿಗೆ, ಬಂದಂತ ಎಲ್ಲ ಮಕ್ಕಳಿಗೆ ಹಾಗೂ ಎಲ್ಲ ಹಿತೈಷಿಗಳಿಗೆ, ಯಾರನ್ನಾದರೂ ಬಿಟ್ಟು ಹೋಗಿದ್ರೆ ಅದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತಗಳು. ಥ್ಯಾಂಕ್ ಯು. ರೆಹಮಾನಿಯ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ, ಸೆಬೆಸ್ಟಿನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು ಈ ತಂಡದ ಕ್ಯಾಪ್ಟನ್ಸ್ ವೇದಿಕೆ ಬಳಿ ಬರಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರನ್ನು ಸ್ವಾಗತಿಸಿ ಪರಿಚಯ ಮಾಡಿಕೊಟ್ಟ ಜಯಂತಿ ಮೇಡಮ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ, ಗೊಂದಲಮಯ ಮನಸ್ಸೆಂದು ಸಾಧನೆಯ ಶಿಖರವನ್ನು ಏರಲಾರದು. ಗುರಿಯ ಬಗೆಗೆ ಏಕಾಗ್ರತೆ ಇದ್ದರೆ, ಸ್ಪಷ್ಟತೆ ಇದ್ದರೆ ಮಾತ್ರ ಗೆಲುವು ಸಾಧ್ಯ. ಏಕಾಗ್ರತೆ, ಸ್ಪಷ್ಟತೆ ಮತ್ತು ಛಲದ ಕ್ರೀಡೆಯಾಗಿರುವ ಫುಟ್ಬಾಲ್ ಸ್ಪರ್ಧೆಯ ಆಯೋಜನೆ ಬಗೆಗೆ ಈಗ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಲಿದ್ದಾರೆ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಾಧಿಕಾರಿಗಳಾಗಿರುವ ಶ್ರೀಯುತ ರವಿಶಂಕರ್. ವಂದನೆಗಳನ್ನು ಸಲ್ಲಿಸುತ್ತಾ 2023-24ನೇ ಸಾಲಿನ ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟ ಇದೀಗ ಕೆಲವೊಂದು ಪಂದ್ಯಾಟ ನಡೆದಿದೆ. ಇವತ್ತಿನ ಈ ಪಂದ್ಯಾಟವನ್ನು ಆಯೋಜನೆ ಮಾಡಿದವರು ನಮ್ಮ BM ಪ್ರೌಢಶಾಲೆ ಉಳ್ಳಾಲ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಈ ಪಂದ್ಯಾಟದ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂತಹ ವಂದನೆಯ SS ಸಾಲಿನ್ಸ್ರವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ HR ಈಶ್ವರ್ ಸರ್ ಅವರೇ, BRC ಕೋಆರ್ಡಿನೇಟರ್ ಆಗಿರುವಂಥ ಪ್ರಶಾಂತ್ ಸರ್ ಅವರೇ,
ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂಥ ಜಯವಂತಿ ಸೋನ್ಸ್ರವರೇ, ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರುವಂಥ ಲಿಲ್ಲಿ ಬಾಯ್ಸ್ರವರೇ, ಕಾರ್ಯದರ್ಶಿಯಾಗಿರೋ ಮೋಹನ್ ರವರೇ, ನೋಡಲ್ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಪ್ರಮೋದ್ ರವರೇ, ಹಾಗೂ ಈ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರೇ ಅಥವಾ ಆಗಮಿಸಿರುವಂತಹ ಎಲ್ಲ ತೀರ್ಪುಗಾರರೇ ಹಾಗೂ ವಿವಿಧ ತಂಡಗಳಿಂದ ಆಗಮಿಸುವಂಥ ಶಾಲೆಗಳಿಂದ ಆಗಮಿಸುವಂಥ ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾಸಂಸ್ಥೆಯ ಸಂಚಾಲಕರ ಜೊತೆಯಲ್ಲಿ ಬೇರೆ ಎಲ್ಲ ಶುಭವನ್ನು ಕೋರುವಂತಹ ಎಲ್ಲ ಹಿತೈಷಿಗಳೇ, ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಆಟ ಅಂತ ಹೇಳಿದ್ರೆ ಫುಟ್ಬಾಲ್. ಇದನ್ನು ಕನ್ನಡದಲ್ಲಿ ಕಾಲ್ಚೆಂಡು ಅಂತ ಹೇಳ್ತೇವೆ ನಾವು. ಪ್ರಪಂಚದಲ್ಲಿ ನಮ್ಮ ಭಾರತ ಇವತ್ತು 99ನೇ ಸ್ಥಾನದಲ್ಲಿದೆ. ನಿಮಗೆ ಗೊತ್ತಿರ್ಬೋದು, ಇನ್ನು ವಿಶ್ವದಲ್ಲಿ ಫಿಫಾ ಫುಟ್ಬಾಲ್ ಇದಕ್ಕೆಲ್ಲ ಕ್ವಾಲಿಫೈ ಆಗಲಿಲ್ಲ ಭಾರತ. ಆದರೂ ಭಾರತದಲ್ಲಿ ಸುನಿಲ್ ಚಟ್ರಿ ಅಂತ ಹೇಳಿ ಪ್ರಖ್ಯಾತಿಯಾದಂತಹ ಒಬ್ಬ ಫುಟ್ಬಾಲ್ ಆಟಗಾರ ಇದ್ದ. ನಮ್ಮ ಭಾರತ ತಂಡ ನಾಯಕರು ಹೌದು. ಏಷ್ಯಾ ಕಪ್ ಇದರಲ್ಲೆಲ್ಲ ಭಾಗವಹಿಸ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಿರುವಂತಹ ಬ್ರೆಜಿಲ್, ಅರ್ಜೆಂಟೈನಾ ನಿಮ್ಗೆ ಗೊತ್ತಿರ್ಬೋದು, ಡಿಗೋ ಮರಡೋನಾ ಅಂತ ಒಬ್ಬ ಇದಿದ್ದ. ಹಾಗೆ ಮೆಸ್ಸಿ ಅಂತ ಒಬ್ಬ ಫುಟ್ಬಾಲ್ ಆಟಗಾರ, ಹಾಗೆ ಕ್ರಿಸ್ಟಿಯಾನೋ ರೊನಾಲ್ಡ್, ಇವರೆಲ್ಲ ಪ್ರಪಂಚದಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಿರುವಂತಹ ಫುಟ್ಬಾಲ್ ಆಟಗಾರರು. ಇವತ್ತು ಸುಮಾರು ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಸುಮಾರು 53 ತಂಡಗಳು ಭಾಗವಹಿಸ್ತಾ ಇದ್ದಾರೆ. 17 ವಯೋಮಿತಿ ಮತ್ತು 14ರ ವಯೋಮಿತಿಯಲ್ಲಿ. ಈಗಾಗಲೇ ಅದರಲ್ಲಿ 32ಕ್ಕೂ ಮಿಕ್ಕಿ 17 ವಯೋಮಿತಿಯ ಬಾಲಕರ ತಂಡಗಳು ಭಾಗವಹಿಸ್ತಿದೆ. ಸುಮಾರು 14 ವಯೋಮಿತಿಯ ಬಾಲಕರ ತಂಡಗಳು ಭಾಗವಹಿಸ್ತಿದ್ದಾರೆ. ಇದರಲ್ಲಿ ವಿಜೇತರಾದಂತಹ ತಂಡ ಮುಂದಿನ ದಿನದಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಅರ್ಹತೆಯನ್ನು ಪಡೆದಿರ್ತೀರಿ. ನೀವು ಅದರ ದಿನಾಂಕವನ್ನು ಮುಂದೆ ತಿಳಿಸಲಾಗ್ತದೆ. ಅದು ನಿಮ್ಮ ಬಜ್ಪೆಯಲ್ಲಿ ಶಾಲೆಯಲ್ಲಿ ನಡೆಯಲಿಕ್ಕಿದೆ. ಹಾಗೆ ಬೇರೆ ಬೇರೆ ಪಂದ್ಯಾಟಗಳು ಮುಕ್ತಾಯಗೊಂಡಿದ್ದು ಈಗ ನಮ್ಮ ವಲಯದಲ್ಲಿ ಇದು ಬಿಟ್ಟರೆ ಇನ್ನೊಂದು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟ ಕೊನೆಯ ಪಂದ್ಯಾಟ ತಾಲೂಕು ಮಟ್ಟದ ನಡೆಯಲಿಕ್ಕಿದೆ. ಈ ಪಂದ್ಯಾಟವನ್ನು ಆಯೋಜನೆ ಮಾಡಿರುವಂತಹ ಈ BM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಸಂಚಾಲಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಇಲಾಖೆಯ ಪರವಾಗಿ ಹತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಪಂದ್ಯಾಟವು ಒಳ್ಳೆಯ ಯಶಸ್ವಿ ರೀತಿಯಲ್ಲಿ 2 ದಿನಗಳ ಕಾಲ ನಡೆಯಲಿ ಅಂತ ಹಾರೈಸ್ತಾ, ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ಆಗಮಿಸಿರುವ ಎಲ್ಲರಿಗೂ ಉಪಯನ್ನು ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸರ್, ಪಂದ್ಯಕ್ಕೆ ಶುಭವನ್ನು ಹಾರೈಸಿದ್ದೀರಿ. ಯಾವುದೇ ಒಂದು ಗೆಲುವು ಅದು ಸುಮ್ಮನೆ ಸುಲಭವಾಗಿ ಬರುವುದಿಲ್ಲ. ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಗೆಲುವಿನ ದಾರಿಯಲ್ಲಿ ನಡೆಯಬೇಕಾದರೆ ಕಾಲುಗಳು ಗಟ್ಟಿಯಾಗಿದ್ದರೆ ಸಾಲದು, ಮನಸ್ಸು ಸದೃಢವಾಗಿರಬೇಕು. ಸಮಚಿತ್ತವಾದ ಮನಸ್ಥಿತಿಗೆ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಅಗತ್ಯ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತಾ ಈಗ ಶಾಂತ ಪಾರಿವಾಳಗಳನ್ನು ಬಿಡ್ತಾ ಇದ್ದಾರೆ. ಹಾಗೆ ಸೌಂದರ್ಯ ಎಲ್ಲ ಸ್ಪರ್ಧಾಳುಗಳಿಗೆ ತುಂಬಿದ ಬಲೂನ್ಗಳು ಗಗನಕ್ಕೆ ಹಾರ್ತಾ ಇವೆ. ಈ ದಿನ ನಮ್ಮ ಶಾಲಾ ಶಿಕ್ಷಣ ಹಾಗೂ BM ಪ್ರೌಢಶಾಲೆಯ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಫುಟ್ಬಾಲ್ ಕ್ರೀಡಾಕೂಟವು ಜರುಗ್ತಾ ಇದೆ. ಈ ಕ್ರೀಡಾಕೂಟವು ಹಬ್ಬದ ವಾತಾವರಣದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿರುವಂತಹ ನಮ್ಮ ಸಂಚಾಲಕರು, ನಮ್ಮ ಹಿರಿಯವರು, BM ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಜಯವಂತಿ ಮೇಡಮ್ರವರು ಮತ್ತು ಅವರ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ತಾವುಗಳು ಆಯೋಜನೆಯನ್ನು ಮಾಡಿದ್ದೀರಿ. ತಮಗೆ ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಸಂಸ್ಥೆಯ ನಮ್ಮ BM ಪ್ರೌಢಶಾಲೆಯ ಸಂಚಾಲಕರಾದಂತಹ SS ಸಾಲಿನ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ಡಾಕ್ಟರ್ ಪ್ರಶಾಂತ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ವೇದಿಕೆಯಲ್ಲಿ ನಮ್ಮ TPO ಸರ್ ಆದಂತಹ ರವಿಶಂಕರ್ ಸರ್ ಅವರು ಇದ್ದಾರೆ. ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮೋಹನ್ ಸರ್ ಅವರಿದ್ದಾರೆ, ಪ್ರಮೋದ್ ಸರ್ ಇದ್ದಾರೆ, ಮತ್ತು ನಮ್ಮ ಇಲ್ಲಿ ಆಸೀನರಾಗಿದ್ದಾರೆ. ಎಲ್ಲ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ, ನಮ್ಮ ಪ್ರೌಢಶಾಲೆಯ
ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ KMK ಮಂಜನಾಡಿ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನೆಚ್ಚಿನ ನನ್ನ ಸಹೋದ್ಯೋಗಿ ಬಂಧುಗಳು ದೂರ ದೂರದ ಊರುಗಳಿಂದ ಮಕ್ಕಳನ್ನ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ಹೆಚ್ಚಿಸುವಲ್ಲಿ ಸಹಕಾರರಾಗುತ್ತಿರುವಂಥ ನನ್ನ ಸಹೋದ್ಯೋಗಿ ಬಂಧುಗಳು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಮಕ್ಕಳೇ, ನಿಮಗೊಂದು ಕಿವಿ ಮಾತು. ನೀವು ಯಾವುದನ್ನು ಪಡೆಯಬೇಕಾದರೂ ನೀವು ಸತತ ಪ್ರಯತ್ನವನ್ನು ಪಡಬೇಕು. ಫುಟ್ಬಾಲ್ನಲ್ಲಿ ನೀವು ಗೆಲುವನ್ನು ಸಾಧಿಸಬೇಕು ಅಂದರೆ ಪ್ರತಿದಿನ ಮೈದಾನದಲ್ಲಿ ನಾವು ಫುಟ್ಬಾಲನ್ನು ಆಡಬೇಕಾಗ್ತದೆ. ಮೈದಾನದಲ್ಲಿ ಆಡಿದಾಗ ಮಾತ್ರ ನಮ್ಮ ದೇಹದ ಸ್ನಾಯುಗಳು ಬಲಗೊಳ್ಳುತ್ತವೆ. ನಾವು ಇವತ್ತಿನ ದಿನದಲ್ಲಿ ಫುಟ್ಬಾಲ್, ಕ್ರಿಕೆಟ್ ಇವುಗಳನ್ನೆಲ್ಲ ನಾವು ಮೊಬೈಲ್ನಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲ್ನಲ್ಲಿ ಆಡ್ತಾ ಇದ್ದೀವಿ. ಮೊಬೈಲ್ ಆ್ಯಪ್ಗಳಲ್ಲಿ ಕ್ರಿಕೆಟ್ ಆಡುವುದು, ಫುಟ್ಬಾಲ್ ಆಡುವುದನ್ನು ನಾವು ಕಾಣ್ತೀವಿ. ನಾವು ಮೊಬೈಲ್ನಲ್ಲಿ ಯಾವತ್ತೂ ಆಟಗಳನ್ನು ಆಡದೆ ಮೈದಾನದಲ್ಲಿ ತಾವುಗಳು ತೊಡಗಿ ತಮ್ಮ ಸ್ನಾಯುಗಳನ್ನು ಬಲಯುತಗೊಳಿಸಿಕೊಂಡು ತಾವುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕಾಗ್ತದೆ. ಮಕ್ಕಳೇ, ಈ ಬಹುಮಾನವನ್ನು ಗೆಲ್ಲುವುದರ ಜೊತೆಗೆ ನಮ್ಮ ಆರೋಗ್ಯವೂ ಕೂಡ ಉತ್ತಮಗೊಳ್ಳುತ್ತದೆ. ಯಾವುದೇ ವ್ಯಕ್ತಿಯಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಉತ್ತಮ ಗುಣವನ್ನು ಕಾಣಬೇಕು ಅಂದರೆ ಅವನು ಸತತವಾಗಿ ವ್ಯಾಯಾಮವನ್ನು ಮಾಡಬೇಕಾಗ್ತದೆ. ಹಾಗಾಗಿ ತಾವುಗಳು ಸತತ ಪ್ರಯತ್ನವನ್ನು ಪಡುವುದರ ಮೂಲಕ ಯಶಸ್ಸನ್ನು ಗಳಿಸಬಹುದು. ಯಾವುದೇ ಕ್ಷೇತ್ರದಲ್ಲೂ ಕೂಡ ನೀವು ಸತತ ಪ್ರಯತ್ನವನ್ನು ಪಡುವುದರಿಂದ ಯಶಸ್ಸನ್ನು ಗಳಿಸಬಹುದು. ಓದುವ ವಿಷಯ ಆಗಲಿ, ಬರೆಯುವ ವಿಷಯ ಆಗಲಿ, ಹಾಡು ಹೇಳುವ ವಿಷಯವಾಗಲಿ, ಕತೆ ಹೇಳುವ ವಿಷಯವಾಗಲಿ, ಪೇಂಟಿಂಗ್ ಮಾಡುವ ವಿಷಯವಾಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ತಾವುಗಳು ಯಶಸ್ಸನ್ನು ಸಾಧಿಸಬೇಕು ಅಂದರೆ ತಾವುಗಳು ಮೊದಲು ಭಾಗವಹಿಸಬೇಕು. ಎರಡನೇದಾಗಿ ತಾವು ಸತತ ಪ್ರಯತ್ನ ಪಡುವುದರಿಂದ ತಾವುಗಳು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಏನು ಫುಟ್ಬಾಲ್ ಪಂದ್ಯಾಟ ನಡೀತಿದೆ, ಯಾವುದೇ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ತಾಪತ್ರೆಗಳು ಆಗಬಾರದು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮಗದೊಮ್ಮೆ ಈ ಕ್ರೀಡಾಕೂಟವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ನಮ್ಮ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಇರುವಂಥ ಮೈದಾನದಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಜಯವಂತಿ ಮೇಡಮ್ ರವರು ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡು ಅವರ ತಂಡದವರೆಲ್ಲ ಸೇರಿಕೊಂಡು ಅತ್ಯುತ್ತಮವಾಗಿ ಈ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ಮಗದೊಮ್ಮೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸ್ಪರ್ಧಾಳು ವಿದ್ಯಾರ್ಥಿಗಳಿಗೂ BM ಶಾಲಾ ಶಿಕ್ಷಕ ವೃಂದಕ್ಕೂ ಮುಖ್ಯ ಶಿಕ್ಷಕಿಗೂ ಅಭಿನಂದನೆ ಸಲ್ಲಿಸಿದಿರಾ. ಮಕ್ಕಳಿಗೆ ಶುಭವನ್ನು ಹಾರೈಸಿದಿರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರು ಆಗಿರುವಂತಹ ಶ್ರೀಯುತ KMK ಮಂಜನಾಡಿ ಸರ್ ತಮಗೆ ಪ್ರೀತಿಯ ಸ್ವಾಗತಗಳು. ಇವರಿಗೆ ಲತೀಶ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮಾಧ್ಯಮ ಮಿತ್ರರು ಹಾಗೂ ಪ್ರಸಾರ ಮಿತ್ರರಾಗಿರುವಂಥ ಅನ್ಸಾರ್ ಸರ್ ಮತ್ತೆ ಆಸಿಫ್ ದಯವಿಟ್ಟು ಮುಂದೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರಾಗಿರುವ ಶ್ರೀಮತಿ ಲಿಲ್ಲಿ ಪಾಯ್ಸ್ ಮೇಡಮ್ ಅವರಿಂದ ಶುಭ ಹಾರೈಕೆ. ಎಲ್ಲ ಗೌರವಾನ್ವಿತ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಕ್ರೀಡಾಪಟುಗಳೇ, ಈಗ ತಾನೇ ಸಮಯ ಮೀರಿದೆ, ಮಳೆ ಸಹ ಬರ್ತಾ ಇದೆ. ಅತ್ಯುತ್ತಮ ಸಂಘಟನೆಯ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ತಾಲೂಕು ಮಟ್ಟದ ಫುಟ್ಬಾಲನ್ನು ನಡೆಸಲಿಕ್ಕೆ ನಾವು ನಮಸ್ತೆ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಫುಟ್ಬಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀಯುತ ಅಸ್ಲಂ ಸರ್ ಆಗಮಿಸಿದ್ದಾರೆ. ಅವರಿಗೆ ನಾನು ಇಲಾಖಾ ಪರವಾಗಿ ಹಾಗೂ BM ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಬ್ರಿಜೇಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ
ಫುಟ್ಬಾಲ್ ಯಾರು ತಗೊಳ್ಳಿಕ್ಕೆ ಯಾರು ಮುಂದೆ ಬರಲಿಲ್ಲ, ಆಗ ನಾವು ಜಯಂತಿ ಸೋನ್ಸ್ ಮೇಡಮ್ ಅಲ್ಲಿ ಹೇಳಿದ್ವಿ, ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯವರ ಈ ವರ್ಷ ಅವರ ಸೇವಾವಧಿ ಲಾಸ್ಟ್ ಆಗಿರ್ತದೆ, ಹಾಗಾಗಿ ಅವರಿಗೆ ಒಂದು ಉಡುಗೊರೆಯಾಗಿ ನೀವೊಂದು ಮಾಡಿ ಅವರನ್ನು ಈ ಫುಟ್ಬಾಲ್ ಮ್ಯಾಚ್ ಮಾಡಿ ಅಂತ ಕೇಳ್ಕೊಂಡಾಗ ಖಂಡಿತವಾಗಿ ಅವರು ಒಪ್ಕೊಂಡು ಈ ಅದ್ಭುತವಾದ ಸಂಘಟನೆ ಅಂತ ಹೇಳಿದ್ರೆ ನಮಗೆ ಈ ವರ್ಷ ವಿಭಾಗ ಮಟ್ಟದ ಫುಟ್ಬಾಲ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ಅದನ್ನೇ ಮಾಡಬಹುದಿತ್ತೆ ನಮ್ಮ ಮೇಡಮ್. ದೊಡ್ಡ ದೊಡ್ಡ ಟ್ರೋಫಿ ಇಷ್ಟರವರೆಗೆ ನಮ್ಮ ತಾಲೂಕು ಸಂಘಟನೆಗೆ ಇಷ್ಟು ದೊಡ್ಡ ಟ್ರೋಫಿ ಕೊಡ್ಲಿಲ್ಲ. ಖಂಡಿತವಾಗಿ ಸಹ ದೊಡ್ಡ ಟ್ರೋಫಿಯನ್ನು ಸಹ ಎಲ್ಲರ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ರೀತಿಯ ಸಂಘಟನೆ ಇಲ್ಲಿ ನಮಗೆ ಖಂಡಿತವಾಗಿ ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದ ಎಲ್ಲರಿಗೂ ಸಹ ಮುಖ್ಯ ಶಿಕ್ಷಕಿಯವರು ಜಯಂತಿ ಸೋನ್ಸ್ ಅವರು ತಡೆಗೋಡೆ ಇದ್ದಾಗೆ ಯಾವುದು ಸಹ ಇಲ್ಲ ಅಂತ ಹೇಳೋದಿಲ್ಲ, ಗೋಡೆಯ ಮುಂದೆನೆ ಎಲ್ಲ ಮೇಲೆ ಹೋಗ್ಬೇಕು ಆ ತರ ಬೆಲೂನ್ ಸಹ ಕೊಟ್ರು. ಬೆಲೂನ್ ಅಂತ ಹೇಳುವಾಗ ಬೆಲೂನಿನ ಒಂದು ಇದು ನೆನಪು ಬಂತು ನನಗೆ. ಬೆಲೂನ್ ಹಾರ್ಲಿಕ್ಕೆ ಕಾರಣ ಅಂತ ಅದ್ರದ್ದು ಬೆಲೂನಿನಲ್ಲಿ ಬರ್ದದ್ದು ಅದರ ಹೊರಗೆ ಏನು ಬರ್ದಿದೆ ಅದು ಅಲ್ಲ, ಅದರ ಒಳಗೆ ಏನಿದೆ ಅದು ಎತ್ತರಕ್ಕೆ ಕೊಂಡೊಯ್ತದಂತೆ. ಹಾಗೆಯೇ ಎತ್ತರಕ್ಕೆ ಕೊಂಡೊಯ್ಲಿ BM ಶಾಲೆಯನ್ನು ಇನ್ನೂ ಸಹ ಎತ್ತರಕ್ಕೆ ಹಿರಿಯ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ಲಿ ಎಂದು ನಾನು ಶುಭಾರೈಸ್ತಾ, ಈ ಫುಟ್ಬಾಲ್ ಪಂದ್ಯಾಟವನ್ನು ಸಹಕರಿಸಿದ ಅವರ ಹಿರಿಯ ವಿದ್ಯಾರ್ಥಿಗಳು, ಪ್ರತ್ಯೇಕವಾಗಿ ಇಲ್ಲಿ ನನಗೆ ಪ್ರಕಾಶ್ ಸರ್ ಕೂಡ ಕಾಣ್ತಾ ಇದ್ದಾರೆ, ಮೊಳಂತಿಯಾರ್ನ ದೈಹಿಕ ಶಿಕ್ಷಣ ನಿರ್ದೇಶಕರವರು, ಅವರು ಕೂಡ ಮೊನ್ನೆಯಿಂದ ಇಲ್ಲಿ ಇದ್ದು ಅವರಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸರ್, ನಮ್ದು ವಿಭಾಗ ಮಟ್ಟದ ಫುಟ್ಬಾಲ್ ಕೂಡ ಇದೆ, ಎಲ್ಲದಕ್ಕೂ ಕೂಡ ನಿಮ್ಮ ಸಹಕಾರವನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಈಗ 3 ಸಾಧಕರನ್ನು ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಇದನ್ನು ನಮ್ಮ BM ಪ್ರೌಢಶಾಲೆಯ ಸಹಾಯಕ ಶಿಕ್ಷಕರಾಗಿರೋ ವಸಂತ್ ಸರ್ ಅವರು ನೆರವೇರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ BM ಪ್ರೌಢಶಾಲೆ ಉಳ್ಳಾಲ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಕ್ರೀಡಾ ಕ್ಷೇತ್ರದಲ್ಲಿ ಮಹೋನ್ನತವಾದಂತಹ ಸಾಧನೆಯನ್ನು ಗೈದಂತಹ 3 ರತ್ನಗಳನ್ನು ನಾವು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಮೊದಲಿಗೆ ಶ್ರೀಯುತ DM ಅಸ್ಲಂ ಸರ್, ಅಧ್ಯಕ್ಷರು, ಜಿಲ್ಲಾ ಫುಟ್ಬಾಲ್ ಕಮಿಟಿ. ಸರ್, ನೀವು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ DM ಅಸ್ಲಂ ಸರ್ ಇವರ ಬಗ್ಗೆ ಹೇಳುವುದಿದ್ರೆ, ಇವರೋರ್ವ ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮವಾದಂತಹ ಸಾಧನೆಯನ್ನು ಮಾಡಿದಂತಹ ಅಸೋಸಿಯೇಷನ್ ಅಧ್ಯಕ್ಷರು, ಹಲವಾರು ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಸುಮಾರು 20 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ನೆಹರು ಮೈದಾನದಲ್ಲಿ, ಅಂದರೆ ಇದೇ ಮೈದಾನದಲ್ಲಿ ಫ್ಲಡ್ ಲೈಟ್ ಕ್ರಿಕೆಟ್ ಪಂದ್ಯಾಟ, ಫುಟ್ಬಾಲ್ ಹಾಗೂ ಇನ್ನಿತರ ಕ್ರೀಡಾಕೂಟ ನಡೆಸಿ ಯುವ ಮನಸ್ಸುಗಳಲ್ಲಿ ಕ್ರೀಡೆಯ ಬಗ್ಗೆ ಒಲವು ಮೂಡಿಸುವಲ್ಲಿ ಇವರ ಪಾತ್ರ ಅಪಾರವಾದದ್ದು. ಪ್ರತಿ ವರ್ಷವೂ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಇದೇ ನೆಹರು ಮೈದಾನದಲ್ಲಿ ಫುಟ್ಬಾಲ್ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿರುತ್ತಾರೆ. ಸಾಮರಸ್ಯ, ನ್ಯಾಯಕ್ಕಾಗಿ ಹೋರಾಟ, ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಜಾತಿ, ಮತ, ಧರ್ಮ ಭೇದವೆನ್ನದೇ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿತ್ವ ಅವರದ್ದು. ಯಾವುದೇ ಸಂಘ ಸಂಸ್ಥೆಗಳು, ಸಂಘಟನೆಗಳು ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮವಾದಂತಹ ಸಾಧನೆಯನ್ನು ಮಾಡಿದಂತಹ ಆಜಾದ್ ಸರ್ ಇವರು ಕೂಡ ವೇದಿಕೆಗೆ ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿ. BM ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ ಉತ್ತಮ ಹಾಗೂ ಶಿಸ್ತಿನ ಫುಟ್ಬಾಲ್ ಆಟಗಾರ ಆಜಾದ್ ಉಲ್ಲಾಲ್. ಶ್ರೀಯುತರು ಬಾಲ್ಯದಲ್ಲಿಯೇ ಫುಟ್ಬಾಲ್ ಆಸಕ್ತಿಯನ್ನು ಹೊಂದಿದ್ದು, ತದನಂತರ ಉತ್ತಮ ಮಾರ್ಗದರ್ಶಕರಿಂದ ತರಬೇತಿ ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದರು. ಫುಟ್ಬಾಲ್ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಪಂದ್ಯಾಟದ ಆಯೋಜನೆಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಇವರು ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಹಲವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಾತ್ರ ಸೀಮಿತವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2019ರಲ್ಲಿಯೂ ಪ್ರತಿನಿಧಿಸಿದ ಇವರು ತಮ್ಮ ತಂಡವನ್ನು ಚಾಂಪಿಯನ್ ಮಾಡಲು ಪ್ರಮುಖ ಕಾರಣರಾಗಿದ್ದರು. ಸರ್, ಇದು ಹೃತ್ಪೂರ್ವಕ ಅಭಿನಂದನೆಗಳು.
ಪದುವ ಪ್ರೌಢಶಾಲೆ ನಂತೂರು ಈ ತಂಡಗಳ ಕ್ಯಾಪ್ಟನ್ ಸ್ಟೇಜ್ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪೂರ್ವ ಕ್ರೀಡಾ ಸಾಧಕರನ್ನು ಹೇಳುವುದಿದ್ರೆ ಡಾಕ್ಟರ್ ಶ್ರೀ ಪ್ರಕಾಶ್ ಡಿಸೋಜ ಸರ್ ಇವರು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಗೆದ್ದರೆ ಸಂತೋಷ, ಸೋತರೆ ಅನುಭವ ಎಂಬ ದೃಷ್ಟಿಕೋನದಿಂದ ತನ್ನ ಸಾಮರ್ಥ್ಯದಿಂದ ಎತ್ತರಕ್ಕೆ ಬೆಳೆದ ಶ್ರೀಯುತರು ನಮ್ಮ BM ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು, ಕ್ರೀಡೆಯ ಮೂಲಕ ಒಂದು ವಿದ್ಯಾರ್ಥಿ ಲೋಕವನ್ನೇ ಹೇಗೆ ಸಮಾಜಮುಖಿಯಾಗಿ ರೂಪಿಸಬಹುದು ಎಂಬುದಕ್ಕೆ ಪ್ರಕಾಶ್ ಅವರು ಜೀವಂತ ಸಾಕ್ಷಿಯಾಗಿದ್ದಾರೆ. ಪ್ರಸ್ತುತ ಸೇಕ್ರೆಡ್ ಹಾರ್ಟ್ ಕಾಲೇಜು ಮಡಂತ್ಯಾರು ಇಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಹಮ್ಮಿಕೊಂಡಿರುವ ಸ್ಥಳೀಯ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಶಿಬಿರಗಳು, ಕ್ರೀಡಾ ಸ್ಪರ್ಧೆಗಳು ಅವರ ಕ್ರೀಡಾ ಲೋಕದ ದ್ಯೋತಕವಾಗಿ ಚಟುವಟಿಕೆಗಳು. ಹೃದಯ ಶ್ರೀಮಂತಿಕೆ ಯುವಕ, ಅತ್ಯಂತ ಬಲಿಷ್ಠವಾದ ವಿದ್ಯಾರ್ಥಿ ಬಳಗವನ್ನು ಹೊಂದಿರುವ ಇವರು ವಿದ್ಯಾರ್ಥಿಗಳ ಪ್ರೀತಿಯೇ ತನ್ನ ನಿಜವಾದ ಸಂಪತ್ತು ಎಂದು ನಂಬಿದವರು. ಜೊತೆಗೆ ತಾನು ಕಲಿತ ವಿದ್ಯಾಸಂಸ್ಥೆಗೆ ಏನಾದರೂ ಕೊಡುಗೆ ನೀಡಬೇಕು ಎಂದು ಭಾವಿಸಿ ತನ್ನ ಸಹಪಾಠಿಗಳನ್ನು ಸೇರಿಸಿಕೊಂಡು ತಂಡವನ್ನು ರಚಿಸಿ ಈ ಕ್ರೀಡಾಕೂಟವನ್ನು ಆಯೋಜಿಸುವಲ್ಲಿ ಅವರ ಪರಿಶ್ರಮ ಅತ್ಯಂತ ಗಮನಾರ್ಹವಾದದ್ದು ಮತ್ತು ಪ್ರಶಂಸನೀಯವಾದದ್ದು. ಸರ್, ನಿಮಗಿದು ಗೌರವಪೂರ್ವಕ ಅಭಿನಂದನೆಗಳು. ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಸನ್ಮಾನ್ಯ KMK ಮಂಜುನಾಡಿ ಸರ್ ದಯವಿಟ್ಟು ಮುಂದೆ ಹೋಗಬೇಕಾಗಿ ಕೇಳಿಕೊಳ್ತೇನೆ. BM ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಫುಟ್ಬಾಲ್ ಪಂದ್ಯಾಟದ ವೇದಿಕೆಯಲ್ಲಿರುವಂಥ ಗಣ್ಯರು ಹಾಗೂ ಮಕ್ಕಳ ಪರವಾಗಿ ತಮಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಡಾಕ್ಟರ್ ಪ್ರಶಾಂತ್ ರವರೇ ಹಾಗೂ ಇತರೆಲ್ಲ ಗಣ್ಯ ಅತಿಥಿಗಳೇ, ಬೇರೆ ಬೇರೆ ಶಾಲೆಗಳಿಗೆ ಬಂದ ಶಿಕ್ಷಕಿಯರೇ, ವಿದ್ಯಾರ್ಥಿಗಳೇ, ಈ ವರ್ಷದ ದಕ್ಷಿಣ ವಲಯ ತಾಲೂಕು ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ನಮ್ಮ ಶಾಲೆ ವತಿಯಿಂದ, ಅಂದರೆ BM ಪ್ರೌಢಶಾಲೆ ಉಳ್ಳಾಲ ಇದರ ವತಿಯಿಂದ ನಡೆಸಲ್ಪಡುತ್ತಿರುವಂಥ ನಮಗೆ ನಿಜವಾಗಿ ಸಂತೋಷದ ಹೆಮ್ಮೆಯ ವಿಷಯವಾಗಿದೆ. ಮತ್ತು ಇದು ಸಾಧ್ಯವಾಗುವಂತೆ ಮಾಡಿದಂಥ ಶಿಕ್ಷಣ ಇಲಾಖೆಯ ಎಲ್ಲ ವಿಭಾಗದ ಎಲ್ಲ ಅಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಈಗಾಗಲೇ ಶಿಕ್ಷಣಾಧಿಕಾರಿ ಹೇಳಿದಂತೆ ಇಲ್ಲಿನ ಹಬ್ಬದ ವಾತಾವರಣ ಇದೆ ಮತ್ತು ಇದನ್ನು ಉತ್ತಮವಾಗಿ ಸಂಘಟಿಸುವಲ್ಲಿ ನಮ್ಮ ಹಿರಿಯ ಶಿಕ್ಷಕಿ ಅಥವಾ ಮುಖ್ಯ ಶಿಕ್ಷಕಿ ಜಯವಂತ್ ಸೋನ್ಸ್ ಅವರು ಮಾಡಿದ ಪ್ರಯತ್ನವನ್ನು ಈಗಾಗಲೇ ಶ್ಲಾಘಿಸಿದ್ದಾರೆ. ಅವರೊಂದಿಗೆ ಅವರ ಎಲ್ಲ ಶಿಷ್ಯರು ಕೈ ಜೋಡಿಸಿದ್ದಾರೆ ಮತ್ತು ಮುಖ್ಯವಾಗಿ ಹಿರಿಯ ವಿದ್ಯಾರ್ಥಿಗಳು ತುಂಬ ಸಹಕರಿಸಿದ್ದಾರೆ. ಅದಕ್ಕೆ ನಾನು ಭಾಳ ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತೇನೆ. ಬಂದಿರುವ ಎಲ್ಲ ಕ್ರೀಡಾಪಟುಗಳನ್ನು, ಮುಖ್ಯವಾಗಿ ಫುಟ್ಬಾಲ್ ಎಲ್ಲ ಟೀಮ್ಗಳನ್ನು ನಾನು ಅಭಿನಂದಿಸ್ತೇನೆ. ಈ ಎಲ್ಲ 2 ದಿನಗಳ ಈ ಪಂದ್ಯಾಟವು ಸುಸೂತ್ರವಾಗಿ ನಡೆಯಲಿ ಮತ್ತು ಇಲ್ಲಿನ ಸೌಹಾರ್ದ ವಾತಾವರಣವಿರಲಿ ಎಂಬುದಾಗಿ ನಾನು ಆಶಿಸ್ತೇನೆ. ಗೆಲುವು ಅದು ಮುಖ್ಯವಲ್ಲ, ಬದಲು ಭಾಗವಹಿಸುವಿಕೆ, ಇಂಥ ಒಂದು ಮನೋಭಾವದಿಂದ ಕೂಡಿ ಎಲ್ಲ ಪಂದ್ಯಗಳು ಇಲ್ಲಿ ಆಡಲ್ಪಡಲಿ ಎಂಬುದಾಗಿ ನಾನು ಆಶಿಸ್ತಾ ಮತ್ತೊಮ್ಮೆ ಎಲ್ಲ ತಂಡಗಳಿಗೆ ಶುಭವನ್ನು ಕೋರಿ ಮತ್ತು ಮುಖ್ಯವಾಗಿ ಬಂದ ಎಲ್ಲ ಅತಿಥಿಗಳನ್ನು ವಂದಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಸ್ವೀಕರಿಸಿದ 4 ಮಂದಿ ವ್ಯಕ್ತಿಗಳಲ್ಲಿ ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀಯುತ ಅಸ್ಲಾಂ ಸರ್ ಅವರಿಂದ ಶುಭ. ಎಲ್ಲ ಗಣ್ಯರೇ, ನಾನು ಮಾತಾಡುವನಲ್ಲ, ಯಾಕಂದರೆ ನನಗೆ ಈ ಇಲಾಖೆ ಲೆವೆಲಲ್ಲಿ ಆಗುವಂಥ ಒಂದು ಪಂದ್ಯಕೂಟ ನನ್ನ ಸುಮಾರು 30 ವರ್ಷದಿಂದ ನಾನು ಇಲ್ಲಿ ಫುಟ್ಬಾಲ್ಗೆ ಸೇವೆ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಚಂದ ರೀತಿಯಲ್ಲಿ ಆಯೋಜಿಸಿದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಅದಕ್ಕೆ ನಿಮಗೆ ಎಲ್ಲರಿಗೆ BM ಸ್ಕೂಲ್ದು ಎಲ್ಲ ಮ್ಯಾನೇಜ್ಮೆಂಟ್, ಟೀಚರ್ ಯಾರೆಲ್ಲ ಇದರಲ್ಲಿ, ಯಾಕಂದರೆ ನಮ್ಮ ಪ್ರಕಾಶ್ ಸರ್, ನಾನು ಸೌದಿ ಅರೇಬಿಯಾದಲ್ಲಿದ್ದೆ, ನನಗೆ 3 ದಿವಸಕ್ಕೊಂದು ಮೆಸೇಜ್ ಮಾಡ್ತಾ ಇದ್ದರು. ಪಾಪ ಏನು ನಮಗೆಲ್ಲ ವ್ಯವಸ್ಥೆ
ಆಗಿದೆಲ್ಲ ಅರೇಂಜ್ ಗ್ರೌಂಡ್ ನಾನು ನೀವು ಏನು ಚಿಂತೆ ಮಾಡಬೇಡಿ, ನಿಮ್ಮ ಗ್ರೌಂಡ್ ಅವೈಲೇಬಲ್ ಇದೆ, ನಿಮ್ಗೆ ಅಲ್ಲಿ ಏನು ಬೇಕಿದ್ದರೆ ಮಾಡಿಕೊಡುವ. ನಾನು ತುಂಬಾ ನನಗೆ ಸಂತೋಷ ಆಯ್ತು ಅಂದರೆ ನೀವು ಪ್ರಕಾಶ್ ಸಾರಿಗೆ ಒಂದು ಸನ್ಮಾನ ಮಾಡಿದಾರಲ್ಲ, ಅದಕ್ಕೆ ಎಬಿಲಿಟಿ ಇದ್ದವರು. ಅದರಿಂದ BM ಶಾಲೆಗೆ ಅಂದರೆ ನಾವು ಈ ಫುಟ್ಬಾಲ್ ಕ್ರೀಡೆಯನ್ನು ಉಳಿಸ್ಬೇಕಂತ ಸುಮಾರು 30 ವರ್ಷದಿಂದ ಇದಕ್ಕೆ ನಿರಂತರ ಹೋರಾಟ ಮಾಡ್ತಾ ಬಂದೆವು. ನಮ್ಮ ಗ್ರೌಂಡ್ ಅನ್ನು ಉಳಿಸಬೇಕು. ತುಂಬಾ ನಮಗೆ ಇಷ್ಟೆಲ್ಲ ತೊಂದರೆ ಇತ್ತು, ಆದರೂ ಆ ದೇವರ ದಯೆಯಿಂದ ಈ ಗ್ರೌಂಡ್ ಉಳಿದಿದೆ. ಇನ್ನೂ ಸಹ ಮುಂದಕ್ಕೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಇಲಾಖೆಯವರು ಇದಕ್ಕೆ ತುಂಬಾ ಸಹಕಾರ ಕೊಡಬೇಕು. ಯಾಕೆಂದ್ರೆ ನಮಗೆ ಯಾವುದೇ ಕಾಲೇಜು ಶಾಲೆಗಳು ಮ್ಯಾಚ್ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ಹತ್ರ ಅನುಮತಿಗೆ ಬರುವಾಗ ಅಷ್ಟೇ ಹೇಳ್ತಾರೆ, ನಮ್ಗೇನು ಹಣ ಸಿಕ್ಕುದಿಲ್ಲ, ನಾವು ಕೈಯಿಂದ ಹಾಕುವ ಹಾಗೆ ಹೇಗೆ ಅಂತ ಹೇಳಿ ಒಂದು ಉತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಅವ್ರು ತಯಾರಾಗಿರುವುದಿಲ್ಲ. ಆದ್ರೆ ನನ್ನ ವಿನಂತಿ ಎಂದರೆ ಇದೇ ತರ, ಯಾಕಂದ್ರೆ ಒಂದು ಪಂದ್ಯಕೂಟ ನೋಡುವಾಗ ಅದು ಒಳ್ಳೆ ಚಂದ ಕಾಣಬೇಕು. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಮುಂದಕ್ಕೆ ನಮ್ಮಿಂದ ನಮ್ಮ ಫುಟ್ಬಾಲ್ ಸಂಸ್ಥೆ ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಹೇಳಿ ನನಗೆ ನೀವು ಒಂದು ಯಾಕೆಂದ್ರೆ ಸನ್ಮಾನ ಬೇಡ ಅಂತ ಇತ್ತು. ಯಾಕೆಂದ್ರೆ ಸನ್ಮಾನ ಮಾಡಿದ್ರೆ ಜವಾಬ್ದಾರಿ ಹೆಚ್ಚಾಗ್ತದೆ. ನಾವು ಈಗ ಸುಮಾರು 30-35 ವರ್ಷ ಆಯ್ತಾ ಬಂತು. ನಾನೊಬ್ಬ ಫುಟ್ಬಾಲ್ ಆಟಗಾರನಾಗಿ ಈ ಫುಟ್ಬಾಲ್ಗೆ ಆದಷ್ಟು ಹಿಂದೆ ಸರಿಯುವಂತ ಯೋಚಿಸುವಾಗ ಸನ್ಮಾನ ಮಾಡಿದ ಕೂಡಲೇ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಲಿಲ್ಲಿ ಮೇಡಮ್ಗೆ ಗೊತ್ತಿದೆ, ಅವ್ರು ಸಹ ತುಂಬಾ ಫುಟ್ಬಾಲ್ಗಾಗಿ, ಯಾಕಂದ್ರೆ ತುಂಬಾ ಆಶ್ಚರ್ಯ ಆಗ್ತದೆ. ಒಂದು ಟೈಮಲ್ಲಿ ಫುಟ್ಬಾಲ್ ಆಡ್ಲಿಕ್ಕೆ 7-8 ತಂಡಗಳು ಇರ್ತಿರ್ಲಿಲ್ಲ, ಹೈಸ್ಕೂಲ್ ಆಗಲಿ ಹೈಯರ್ ಪ್ರೈಮರಿ ಕಾಲೇಜಲ್ಲಿ. ಈಗ ನಮ್ಗೆ ಹೆಮ್ಮೆ ಆಗ್ತಾ ಉಂಟು, ಸುಮಾರು 31 ಶಾಲೆಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಗ್ರೇಟ್ ಅಂದ್ರೆ ನಿಮ್ಗೆ ಇನ್ನೊಂದ್ಸರಿ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ಎಲ್ಲ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದು ಕೃತಜ್ಞತೆ ಮತ್ತು ಉಪಕಾರ ಸ್ಮರಣೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ವಿದ್ಯಾರ್ಥಿ ಸಮುದಾಯಕ್ಕೆ ಸ್ಫೂರ್ತಿಯನ್ನು ಪ್ರೋತ್ಸಾಹ ತುಂಬಿದ ಎಲ್ಲ ಗಣ್ಯರನ್ನು ವಂದಿಸುವ ಕಾರ್ಯಕ್ರಮ. ಇದನ್ನು BM ಪ್ರೌಢಶಾಲೆಯ ಸಹಾಯಕ ಶಿಕ್ಷಕರಾದ ಶ್ರೀಯುತ ಯೋಗೀಶ್ ಕೆ ಅವರು ನಡೆಸಿಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ BM ಪ್ರೌಢಶಾಲೆ ಉಳ್ಳಾಲ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಉದ್ಘಾಟನಾ ಕಾರ್ಯಕ್ರಮ ಅಂತಿಮ ಹಂತ ತಲುಪಿದೆ. ಈಗ ಎಲ್ಲ ಅತಿಥಿ ಅಭ್ಯಾಗತರನ್ನು ವಂದಿಸುವಂತಹ ಒಂದು ಕರ್ತವ್ಯವಾಗಿರುತ್ತದೆ. ಮೊಟ್ಟ ಮೊದಲಾಗಿ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಂದಿಸಿದಂತಹ ನಮ್ಮ ಶಾಲಾ ಸಂಚಾಲಕರಾಗಿರುವ ರೆವರೆಂಡ್ SS ಸಾಲಿನ್ಸ್ ರವರನ್ನು ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ HR ಈಶ್ವರ್ ಸರ್, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿರುವ ಡಾಕ್ಟರ್ ಪ್ರಶಾಂತ್ ಅವರಿಗೂ ಕೂಡ ನಾನು ನಮ್ಮ ಶಾಲಾ ಪರವಾಗಿ ಮತ್ತು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯ ದೈಹಿಕ ಪರಿವೀಕ್ಷಣಾಧಿಕಾರಿ ಶ್ರೀಯುತ ರವಿಶಂಕರ್ ನೀಲಾವರ, ಇವರಿಗೂ ಕೂಡ ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ KM ಮಂಜನಾಡಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮೋಹನ್ ಶೆಲಾರ್, ಅದೇ ರೀತಿ ದೈಹಿಕ ಶಿಕ್ಷಕ ನೋಡಲ್ ಅಧಿಕಾರಿಯಾಗಿರುವಂತಹ ಪ್ರಮೋದ್ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯುವರ್ ಅಕಾಡೆಮಿ ಇದರ ತರಬೇತುದಾರರಾದ ಶ್ರೀಯುತ ಉಮೇಶ್ ವಚನ್, ರಾಜ್ಯ ಫುಟ್ಬಾಲ್ ಪ್ರಶಸ್ತಿ ವಿಜೇತ ನಮ್ಮ ಹಿರಿಯ ವಿದ್ಯಾರ್ಥಿ ಆಜಾದ್, ಕ್ರೀಡಾ ತರಬೇತುದಾರ ಶಾಸಿದ್ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ DM ಅಸ್ಲಾಂ ಮತ್ತು ಅಸ್ಲಾಂ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಘಟನಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಯವಂತಿ ಸವಂತ್ ಹಾಗೂ ನಮ್ಮ ದೈಹಿಕ ಶಿಕ್ಷಕಿ ಶ್ರೀಮತಿ ಜನೆಟ್ ಇವರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಭಾಗವಹಿಸಿದಂತಹ ಎಲ್ಲ ದೈಹಿಕ ಶಿಕ್ಷಕರು, ತೀರ್ಪುಗಾರರು ಮತ್ತು ಇತರ ಎಲ್ಲ ಶಿಕ್ಷಕರು ವೃಂದದವರಿಗೆ, ಕ್ರೀಡಾಸಕ್ತರಿಗೆ, ಕ್ರೀಡಾಭಿಮಾನಿಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂತಹ BM ಪ್ರೌಢಶಾಲಾ ಅಭಿಮಾನಿ ಬಳಗ, ಅದರಲ್ಲಿ ಮುಖ್ಯವಾಗಿ ಅದರ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಡಿಸೋಜ, ಶೌಕತ್ ಅಲಿ, ಕೋಶಾಧಿಕಾರಿ ಚೇತನ್, ಮೌರೀಸ್ ಹಾಗೂ ತುಂಬಾ ಮಂದಿ ಹಿರಿಯ ವಿದ್ಯಾರ್ಥಿನಿಯರು ನಮ್ಮೊಂದಿಗಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ
ಎಂದು ಹೇಳಲಿಕ್ಕೆ ಸಾಧ್ಯ ಆಯಿತು. ಅವರಿಗೆಲ್ಲರಿಗೂ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯ ಪರವಾಗಿ, ಶಿಕ್ಷಣ ಇಲಾಖೆ ಪರವಾಗಿ, ನನ್ನ ಪರವಾಗಿ ಪ್ರತ್ಯೇಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಛಾಯಾಚಿತ್ರ ಮತ್ತು ಮಾಧ್ಯಮ ಮಿತ್ರರಾದ ಅನ್ಸಾರ್ ಮತ್ತು ತಂಡದವರಿಗೆ, ಆಸಿಫ್ ಹೊಸಕುರಳ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರ ಬ್ರಿಜೇಶ್ ಅವರು ಕೂಡ, ಅವರು ನಮ್ಮ ಹಿರಿಯ ವಿದ್ಯಾರ್ಥಿ ಕೂಡ ನಮ್ಮೊಳಗಿರ್ತಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಉಪಹಾರ ವ್ಯವಸ್ಥೆ ಮಾಡಿದಂತಹ ಸಿಂಚನ ಕ್ಯಾಟರರ್ಸ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಮಧ್ಯಾಹ್ನದ ಊಟ ಪೂರೈಕೆ ಮಾಡಿದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ವತಿಯಿಂದ ನಡೀತಾ ಇದೆ. ಆ ದುರ್ಗಾಪರಮೇಶ್ವರಿ ದೇವಸ್ಥಾನದ ವತಿಯವರು ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಥಮ ಚಿಕಿತ್ಸೆ ಮತ್ತು ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ ಆರೋಗ್ಯ ಇಲಾಖೆ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳು. ಶಿಸ್ತು ಮತ್ತು ರಕ್ಷಣೆ ಒದಗಿಸಿದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಬಿಎಂ ಪ್ರೌಢಶಾಲಾ ಶಿಕ್ಷಕರಿಗೆ, ವಿದ್ಯಾರ್ಥಿ ಬಳಗದವರಿಗೆ, ಸ್ವಯಂ ಸೇವಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ದಿನದ ಕ್ರೀಡಾ ಟ್ರೋಫಿ ಒದಗಿಸಿ ವ್ಯವಸ್ಥೆ ಮಾಡಿದಂತಹ ನಮ್ಮ ಪ್ರೀತಿಯ ಹಿರಿಯ ವಿದ್ಯಾರ್ಥಿ ಪಿ ಜಾನ್ಸ್ ಅವರಿಗೂ ಕೂಡ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದ ನಿರೂಪಣೆ ಮಾಡಲು ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮವರೇ ಆದ, ಆದರೆ ಈಗ ನಿವೃತ್ತರಾಗಿರುವಂತಹ ಉಷಾ ಟೀಚರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಪಂದ್ಯದಲ್ಲಿ ರೆಫರಿಯಾಗಿ ಭಾಗವಹಿಸಿದಂತಹ ಎಲ್ಲ ರೆಫರಿಯವರಿಗೆ ತುಂಬ ಧನ್ಯವಾದ ಅರ್ಪಿಸ್ತಾ, ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಯಾರಿಗಾದ್ರೂ ಬಿಟ್ಟು ಹೋಗಿರಬಹುದು, ಅದನ್ನು ಯಾರು ಮನಸ್ಸಿಗೆ ಇಟ್ಟುಕೊಳ್ಳದೆ ಎಲ್ಲರನ್ನೂ ಮತ್ತೊಮ್ಮೆ ವಂದಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರುವುದಿಲ್ಲ, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನು ಹೊರತು ಕೊಂಬೆಗಳನ್ನಲ್ಲ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಂಬಿಕೆಯಿಂದ, ಪ್ರಾಮಾಣಿಕತೆಯಿಂದ, ಆರೋಗ್ಯಕರವಾದ ಸ್ಪರ್ಧಾ ಮನೋಭಾವದಿಂದ ಆಟ ಆಡಿ ಗೆದ್ದರೆ ಸಂತೋಷವನ್ನು ಪಡಿ, ಸೋತರೆ ಅನುಭವವನ್ನು ಪಡೆಯಿರಿ. ಎಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಎಲ್ಲರಿಗೂ ಧನ್ಯವಾದಗಳು.